ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದ ಅಂಗವಾದ ನಮ್ಮ ಹಬ್ಬಕ್ಕ 2019 ಶ್ರಾವಣ ಸಂಭ್ರಮ ಕಾರ್ಯಕ್ರಮ ಕುದ್ಮಲ್ ರಂಗರಾವ್ ಸ್ಮಾರಕ ಪುರಭವನಡು ಸೆಪ್ಟೆಂಬರ್ 7 ತಾರೀಕು ಶನಿವಾರ ಮಧ್ಯಾಹ್ನ 3:30 ಗಂಟೆಗೆ ನಡಪರೆ ಉಂಡು ಪಂಡದು ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಶ್ರೀ ಭಾಸ್ಕರ್ ರೈ ಕುಕ್ಕುವಳ್ಳಿ ತಿರುಪದೆ. ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದ ಅಂಗವಾದ ಸೆಪ್ಟೆಂಬರ್ 7 ತಾರೀಕಿಗೆ ಶನಿವಾರ ಮಧ್ಯಾಹ್ನ 3:30 ಗಂಟೆಗೆ ಕುಡ್ಲದ ಕುದ್ಮುಲ್ ರಂಗರಾವ್ ಸ್ಮಾರಕ ಪುರಭವನಡು ನಮ್ಮ ಹಬ್ಬಕ್ಕ 2019 ಶ್ರಾವಣ ಸಂಭ್ರಮ ಕಾರ್ಯಕ್ರಮ ನಡಪೆರೆ ಉಂಟು. ಕುಡ್ಲ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ PS ಎಡಪಡಿ ತಾಯರು ಲೇಸ್ದ ಗುರ್ಕಾರನ್ನು ವಹಿಸಿರುವರು. 2018 ವೀರರಾಣಿ ಹಬ್ಬಕ್ಕ ಪ್ರಶಸ್ತಿ ಪುರಸ್ಕೃತರು ದೀಪಾ ಕಂಫರ್ಟ್ಸ್ದ ನಿರ್ದೇಶಕಿಯರು ಊರ್ಮಿಳಾ ರಮೇಶ್ ಕುಮಾರ್ ಲೇಸನು ಉದಿಪನ ಮಲ್ಪೆರೆ ಉಳ್ಳರು. ಪ್ರತಿಷ್ಠಾನದ ವತಿರ್ದು ಶ್ರೇಷ್ಠ ಸಾಧಕರೋರಿಯ ಕೊರ್ಪುನ ರಾಣಿ ಹಬ್ಬಕ್ಕ ಸೇವಾ ಪುರಸ್ಕಾರಗ 2018 ಸಾಲ್ಡು ಉಡ್ಲಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರು ಶ್ರೀ ಸದಾನಂದ ಬಂಗೇರರು ಆಯ್ಕೆಯಾದರು. ಬಿಜೆಪಿ ರಾಜ್ಯಾಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್ ಪುರಸ್ಕಾರನು ಪ್ರದಾನ ಮಲ್ಪೆರೆ ಉಲ್ಲೇರ್ಪಣದು ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಶ್ರೀ ಭಾಸ್ಕರ್ ರೈ ಕುಕ್ಕುವಳ್ಳಿ ತೆರಿಪಾಯರು. ಮಂಗಳೂರಿನ ಪುರಭವನದಲ್ಲಿ 3:30ಕ್ಕೆ ಆರಂಭ ಆಗ್ತದೆ. ಮೊದಲಿಗೆ ನಾವು ಪ್ರಪ್ರಥಮ ಬಾರಿಗೆ ವೀರವನಿತೆ ಹಬ್ಬಕ್ಕ ಎನ್ನುವಂತಹ ಒಂದು ಯಕ್ಷಗಾನವನ್ನು ತಾಳಮದ್ದಳೆ ರೂಪದಲ್ಲಿ ಟೌನ್ ಹಾಲ್ನಲ್ಲಿ ಮಾಡ್ತಾ ಇದ್ದೇವೆ. ಹಬ್ಬಕ್ಕನ ಕುರಿತಾದಂತಹ ಪ್ರಸಂಗ ಅದು ರಚನೆ ಆದದ್ದು 1-2 ವರ್ಷಗಳ ಹಿಂದೆ. ನಾನು ಅದರ ಕಥಾ ಸಂಯೋಜನೆಯನ್ನು ಮಾಡಿ ದಿನಕರ ಪಚ್ಚನಾಡಿ ಮತ್ತು ಪುತ್ತೂರು ನಾರಾಯಣ ಹೆಗಡೆ ಅವರ ಮಗ ಪುತ್ತೂರು ದೇವರಾಜ ಹೆಗಡೆ ಅವರು ಸೇರಿಕೊಂಡು ಅದಕ್ಕೆ ಪದ್ಯಗಳನ್ನು ಬರೆದಿದ್ದಾರೆ. ಆಟ ಮತ್ತು ಕೂಟಕ್ಕೆ ಆಗುವಂಥ ಪ್ರಸಂಗ ಅದು. ಅದರ ಬಳಿಕ ಒಂದು 6 ಗಂಟೆಗೆ ನಮ್ಮ ಈ ಸಲದ ನಮ್ಮ ಹಬ್ಬಕ್ಕ ಕಾರ್ಯಕ್ರಮದ ಉದ್ಘಾಟನೆ ಆಗ್ತದೆ. ಅದನ್ನು ಹೋದ ವರ್ಷ ಜಿಲ್ಲಾಡಳಿತ ಮಾಡಿದಂತಹ ವೀರರಾಣಿ ಹಬ್ಬಕ್ಕ ಉತ್ಸವದಲ್ಲಿ ರಾಣಿ ಹಬ್ಬಕ್ಕ ಪ್ರಶಸ್ತಿಯನ್ನು ಪಡೆದಂತಹ ಶ್ರೀಮತಿ ಊರ್ಮಿಳಾ ರಮೇಶ್ ಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವತ್ತು ಸಭೆಯ ಅಧ್ಯಕ್ಷತೆಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ PS ಎಡಪಡಿ ತಾಯ ಅವರು ವಹಿಸಿಕೊಳ್ತಾರೆ. ಪ್ರತಿ ವರ್ಷ ಕೂಡ ನಾವು ರಾಣಿ ಹಬ್ಬಕ್ಕ ಸೇವಾ ಪುರಸ್ಕಾರ ಎನ್ನುವಂತಹ ಒಂದು ಗೌರವವನ್ನು ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥವರಿಗೆ ಕೊಡುವಂತಹ ಸಂಕಲ್ಪ ಮಾಡಿದ್ದೇವೆ. ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರಾದಂತಹ ಸದಾನಂದ ಬಂಗೇರ ಎನ್ನುವರಿಗೆ ಅದನ್ನು ನಾವು ಕೊಡ್ತಾ ಇದ್ದೇವೆ. ಸದಾನಂದ ಬಂಗೇರ ಅವರು ನಮ್ಮ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯಲ್ಲಿ ಬಹಳ ಹಿಂದಿನಿಂದ ಕೂಡ ಇದ್ದು ಮಾರ್ಗದರ್ಶನ ನೀಡಿದವರು. ಮಾತ್ರ ಅಲ್ಲ, ಹಬ್ಬಕ್ಕನ ಕಾಲದಲ್ಲಿ ಈ ಸ್ವಾತಂತ್ರ್ಯ ಹೋರಾಟ ಪೋರ್ಚುಗೀಸರ ವಿರುದ್ಧವಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಮೊಗವೀರ ಬಂಧುಗಳು ವಿಶೇಷವಾಗಿ ತ್ಯಾಗವನ್ನು ಮಾಡಿದವರು. ಆ ಒಂದು ನೆನಪಿಗೋಸ್ಕರವಾಗಿ ಈ ಒಂದು ಪುರಸ್ಕಾರವನ್ನು ನಾವು ಕೊಡ್ತೇವೆ. ಅವತ್ತು AV ನಾವ್ಡ ಅವರೊಂದು ಆಶಯ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಬೇರೆ ಬೇರೆ ಗಣ್ಯರು, ಸಮಾಜದ ಬೇರೆ ಬೇರೆ ವಿಭಾಗದ ಗಣ್ಯರು ಕೂಡ ಭಾಗವಹಿಸ್ತಾರೆ. 2 ವರ್ಷಗಳ ಹಿಂದೆ ದೆಹಲಿಯಲ್ಲಿ ಹಬ್ಬಕ್ಕ ಸಾಂಸ್ಕೃತಿಕ ಉತ್ಸವ ಆಗಿತ್ತು. ಆ ಸಂದರ್ಭದಲ್ಲಿ ಅದರ ಒಂದು ಉಸ್ತುವಾರಿಯನ್ನು ತಗೊಂಡಂತಹ ಆಗಿನ ಕರ್ನಾಟಕ ಸಂಘ ದೆಹಲಿ ಅದರ ಅಧ್ಯಕ್ಷರಾದಂತಹ ವಸಂತ ಶೆಟ್ಟಿ ಬೆಳ್ಳಾರೆ ಅವರು ಈ ಸಲ ನಮ್ಮ ಕಾರ್ಯಕ್ರಮಕ್ಕೆ ನಡೆದು ಬರ್ತಾ ಇದ್ದಾರೆ. ಹಾಗೆ ಮನವೊಲಿಕೆ ಹೇಮಂತ್ ರೈ ಎನ್ನುವಂತಹ ಚೆನ್ನೈನ ಪ್ರತಿನಿಧಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅಧ್ಯಕ್ಷರು ಶ್ರೀ ಹರಿಕೃಷ್ಣ ಪುನರೂರು ಈ ಬಗ್ಗೆ ಪಲಕ್ಕೋರಿಯರು. ಹಬ್ಬಕ್ಕ ನಗರ ಅಂತ ಹೇಳಿದಕ್ಕೆ ಎಲ್ಲ ಸಮಸ್ಯೆಗಳು. ಈಗ ಹಬ್ಬಕ್ಕನ ಹೆಸರು ಸ್ಥಿರಸಾಗಿ ಉಳಿಯುವಂಥ ಬಗ್ಗೆ ಪ್ರತಿಷ್ಠಾನ ಕೆಲಸ ಮಾಡ್ತಾ ಇದೆ. ಅದರ ಬಗ್ಗೆ ನಾಡ್ದು 7ನೇ ಕಾರ್ಯಕ್ರಮ ನಡೀತಾ ಇದೆ. ಅದರ ಬಗ್ಗೆ ಭಾಸ್ಕರ ಕುಕ್ಕುವಳ್ಳಿ ಅವರು ತಿಳಿಸಿದ್ದಾರೆ. ಸಂಘಟನಾ ಕಾರ್ಯದರ್ಶಿ ತೋನ್ಸೆ ಪುಷ್ಕಳ್ ಕುಮಾರ್, ಶ್ರೀ ಲಕ್ಷ್ಮೀನಾರಾಯಣ ರೈ ಹರೇಕಳ, ಸುಮಾ ಪ್ರಸಾದ್ ಸುದ್ದಿಗೋಷ್ಠಿಗೆ ಇದ್ದರು.